ಇವತ್ತಿಡೀ ಕರ್ನಾಟಕದಲ್ಲಿ ರಾಜಕೀಯ ಕಾವು ಏರ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ನಮ್ಮ 224 ಕ್ಷೇತ್ರಗಳಿಗೂ ಅಭ್ಯರ್ಥಿಗಳ ಘೋಷಣೆ ಮಾಡಿದೆ. ಇವತ್ತು ಚುನಾವಣೆ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವ ಕೊನೆಯ ದಿನ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ನಾಮಪತ್ರ ಸಲ್ಲಿಕೆ ಆಗಿದೆ. 2 ವಿಧಾನಸಭಾ ಕ್ಷೇತ್ರ ಉಳ್ಳಾಲ ಹೇಳಿದ್ರೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ಮತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವತ್ತಿದೆ. ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕರ್ತರ ಉತ್ಸಾಹ, ಜನರ ಬೆಂಬಲದ ಜೊತೆ ಇವತ್ತು ನಮ್ಮ ಹೊಸ ಅಭ್ಯರ್ಥಿಯಾಗಿರ್ತಕ್ಕಂಥ ಆಶಾ ತಿಮ್ಮಪ್ಪನವರು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿ ಕಳೆದ ಬಾರಿ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠಂದರು ಅಭೂತಪೂರ್ವವಾಗಿರ್ತಕ್ಕಂಥ 2,000 ಕೋಟಿಗಿಂತಲೂ ಹೆಚ್ಚು ಅನುದಾನಗಳನ್ನು ತಂದು ಅಭಿವೃದ್ಧಿ ಕಾರ್ಯ ಮಾಡೋದ್ರಿಂದ ಜನ ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂಥ ಕ್ಷೇತ್ರ ಇದಾಗೋದ್ರಿಂದ ಈ ಬಾರಿ ಆಶಾ ತಿಮ್ಮಪ್ಪನವರ ವ್ಯಕ್ತಿತ್ವ, ಅವರ ಇದು ಭಾರತೀಯ ಜನತಾ ಪಾರ್ಟಿ ಮೋದಿ ಚಿಂತನೆಯಿಂದ ಇವತ್ತು ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಈ ಕ್ಷೇತ್ರದಲ್ಲಿ ಆಗುತ್ತೆ. ಆಶಾ ತಿಮ್ಮಪ್ಪ ಅವರು ಗೆಲ್ತಾರೆ. ಇವತ್ತು ನಮ್ಮ ಇಡೀ ಜಿಲ್ಲೆ 8 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಗೆಲುವಾಗುತ್ತೆ. ಜಿಲ್ಲೆಯಲ್ಲಿ ಬಿಜೆಪಿಯ ಪರವಾಗಿ ಪುತ್ತೂರು ಬಹಳ ಮಹತ್ವದ, ಯಾಕೆಂತಂದರೆ ಬಂಡಾಯದ ಅಭ್ಯರ್ಥಿ ಇದ್ದಾರೆ, ಬಿಜೆಪಿಯಲ್ಲೇ ದುಡಿದವರು ಅಂತ ಹೇಳ್ತಾರೆ. ನೋಡಿ, ಅವ್ರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ. ನಮ್ಮ ಸಂಘಟನೆಯಲ್ಲಿ ಕಾರ್ಯವನ್ನು ಮಾಡಿದವರು, ಹೋರಾಟ ಮಾಡಿದವರು, ಅನಿವಾರ್ಯ. ಅವರು ಪ್ರಜಾಪ್ರಭುತ್ವದಲ್ಲಿ ಯಾರೂ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದು ಇದ್ದಾರೆ. ಎಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲವನ್ನು ಗಮನಿಸಿದೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪರಿಶ್ರಮ, ರಾಷ್ಟ್ರೀಯ ಚಿಂತನೆ ಇದರ ಆಧಾರದಲ್ಲಿ ಈ ಕ್ಷೇತ್ರವನ್ನು ಗೆಲ್ಲುವುದಕ್ಕೆ ಪ್ರಯತ್ನಗಳನ್ನು ಇವತ್ತು ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ವೈಚಾರಿಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದೆ. ನಮ್ಮದೇ ಕಾರ್ಯಕರ್ತರು ಇದ್ದಾರೆ, ಅವರನ್ನು ಮನವೊಲಿಸುವಂಥ, ಅವರಿಗೆ ಗೌರವ ಕೊಡ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಪಾರ್ಟಿ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಸರ್ 3 ಜನ ಪ್ರಮುಖರು ಕೂಡ ಸಂಘದವರು ಅನ್ನುವಂಥದ್ದು ಚರ್ಚೆ ಆಗ್ತದೆ, ನೀವೇನು ಹೇಳ್ತೀವಿ? ನಿಮ್ಮ ಪ್ರಾಡಕ್ಟ್ಗಳೇ 3 ಕಡೆ ಇದೆ. ನೋಡಿ, ಸಂಘ ರಾಜಕೀಯ ಅಲ್ಲ. ಸಂಘ ವ್ಯಕ್ತಿ ನಿರ್ಮಾಣದ ಕಾರ್ಯ ಮಾಡ್ತಕ್ಕಂಥ, ರಾಷ್ಟ್ರ ನಿರ್ಮಾಣದ ಕಾರ್ಯ ಮಾಡ್ತಕ್ಕಂಥ. ಪುತ್ತೂರಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ 10 ಪಾರ್ಟಿಗಳಲ್ಲಿ ಸಂಘ ವಿಚಾರಧಾರೆಯವರು ಇದ್ದಾರೆ. ಸಂಘ ರಾಷ್ಟ್ರಭಕ್ತಿಯನ್ನು ಕಲಿಸ್ತದೆ, ಸಂಘ ರಾಷ್ಟ್ರ ಜೀವನವನ್ನು ಕಲಿಸ್ತದೆ, ವ್ಯಕ್ತಿತ್ವವನ್ನು ಕಲಿಸ್ತದೆ. ಇದರ ಆಧಾರದಲ್ಲಿ ಸಂಘದಲ್ಲಿ ಶಾಖೆಯಲ್ಲಿ ಬೆಳೆದವರು ಬೇರೆಲ್ಲ ಕ್ಷೇತ್ರದಲ್ಲಿ ಇರಬಹುದು, ಹಾಗೆ ಇರಬಹುದು. AVG English Medium School located in Aluppuda, Krishnanagara, Mudnooru, Putturu. Highlights: patriotism centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Putturu towards Uppinangady. Personal attention to each kid. Admission open for 2023-24. AVG English Medium School, an unit of AVG Educational and Charitable Trust, Aluppuda, Krishnanagara, Mudnooru, Putturu. Contact 7338085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.